ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಮತ್ತು ಜಿಲ್ಲಾ ಪೌರ ರಕ್ಷಣಾ ಪಡೆ ಇದರ ಸಂಯುಕ್ತ ಆಶ್ರಯದಲ್ಲಿ ಸ್ವಚ್ಛತಾ ಅಭಿಯಾನ, ಪ್ರಾಣಾಯಾಮ ಮತ್ತು ಯೋಗ ಶಿಬಿರ ಅಭಿಯಾನದ 4ನೇ ಕಾರ್ಯಕ್ರಮ ಪಣಂಬೂರು ಬೀಚ್ನಲ್ಲಿ ನಡೆಯಿತು. ಬೆಳಗ್ಗೆ 7 ರಿಂದ 8:30ರವರೆಗೆ ಪ್ರಾಣಾಯಾಮ ಮತ್ತು ಯೋಗ ಶಿಬಿರ ಕಾರ್ಯಕ್ರಮ ಹಾಗೂ ಬೆಳಗ್ಗೆ 9 ರಿಂದ 10 ಗಂಟೆಯವರೆಗೆ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿ ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿ ಮಾರ್ಗದರ್ಶನ ನೀಡಿದರು. ಈ ವೇಳೆ ಮಾತನಾಡಿದ ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಷ್ಟ ಹಾಗೂ ಜಿಲ್ಲಾ ಪೌರ ರಕ್ಷಣಾ ಪಡೆಯ ಮುಖ್ಯಪಾಲಕ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ಅವರು ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಮತ್ತು ಜಿಲ್ಲಾ ಪೌರ ರಕ್ಷಣಾ ಪಡೆ ಇದರ ಸಂಯುಕ್ತ ಆಶ್ರಯದಲ್ಲಿ ಕಳೆದ 4-5 ವಾರಗಳಿಂದ ಕಾರ್ಯಕ್ರಮ ನಡೀತಾ ಇದೆ. ಕೋವಿಡ್ ವಾರಿಯರ್ಸ್ಗಳಾಗಿ ಕೆಲಸ ಮಾಡಿದ ಗೃಹ ರಕ್ಷಕ ಸಿಬ್ಬಂದಿಗೆ ಈ ಮೂಲಕ ತರಬೇತಿ ಕೊಡಲಾಗ್ತಾ ಇದೆ ಅಂತ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಮತ್ತು ಪೌರ ರಕ್ಷಣಾ ತಂಡದ ವತಿಯಿಂದ ಕಳೆದ 2 ತಿಂಗಳಿಂದ ನಿರಂತರವಾಗಿ ಭಾನುವಾರ ಯೋಗ ತರಬೇತಿ, ಪ್ರಾಣಾಯಾಮ ಮತ್ತು ಧ್ಯಾನ ತರಬೇತಿ ಶಿಬಿರ ಯೋಗರತ್ನ ಶ್ರೀ ಗೋಪಾಲಕೃಷ್ಣ ದೇಲಂಪಾಡಿ ಅವರ ನೇತೃತ್ವದಲ್ಲಿ ನಮ್ಮ ಗೃಹ ರಕ್ಷಕರಿಗೆ ಮತ್ತು ಪೌರ ರಕ್ಷಣಾ ತಂಡದ ಕಾರ್ಯಕರ್ತರಿಗೆ ನಡೀತಾ ಇದೆ. ಈ ಕೋವಿಡ್ ಬಂದಂತಹ ಸಂಕಷ್ಟದ ಸಮಯಗಳಲ್ಲಿ ಕೋವಿಡ್ ವಾರಿಯರ್ ಆಗಿ ಕೆಲಸ ಮಾಡಿದ ನಮ್ಮ ಗೃಹ ರಕ್ಷಕರು ಮತ್ತು ಸಿವಿಲ್ ಡಿಫೆನ್ಸ್ ವಾರಿಯರ್ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ನಾನು ದೇಲಂಪಾಡಿ ಸರ್ ಹತ್ರ ಕೇಳಿಕೊಂಡಾಗ ಅತ್ಯಂತ ಪ್ರೀತಿಯಿಂದ ನಮ್ಮ ಗೃಹ ರಕ್ಷಕರಿಗೆ ತರಬೇತಿಯನ್ನು ನೀಡಿದ್ದಾರೆ. ನಿರಂತರವಾಗಿ ನಾವು ಸೋಮೇಶ್ವರ ಬೀಚು, ಉಳ್ಳಾಳ ಬೀಚು, ಪಣಂಬೂರು ಬೀಚು, ತಣ್ಣೀರು ಬೀಚು ಎಲ್ಲ ಬೀಚುಗಳಲ್ಲಿಯೂ ಬೆಳಗ್ಗಿನ ಹೊತ್ತು 7 ರಿಂದ 8ವರೆಗೆ 1.5 ಗಂಟೆಗಳ ಕಾಲ ನಿರಂತರವಾದಂಥ ಒಂದು ತರಬೇತಿಯನ್ನು ನೀಡಿದ್ದಾರೆ. ನಮ್ಮ ಗೃಹ ರಕ್ಷಕರ ಆರೋಗ್ಯದ ಬಗ್ಗೆ ವಿಶೇಷ ಮುತುವರ್ಜಿ ಮತ್ತು ಕಾಳಜಿ ವಹಿಸಿ ಒಳ್ಳೆಯ ಮಾಹಿತಿಗಳನ್ನು ನಮಗೆ ನೀಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿ ಅವರು ಗೃಹ ರಕ್ಷಕ ದಳದ ಸಿಬ್ಬಂದಿ ಕೋವಿಡ್ ವಾರಿಯರ್ಸ್ ಆಗಿ ಕೆಲಸ ಮಾಡಿದವರು. ಅವರ ಕಾರ್ಯಕ್ಷಮತೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. 100 ಗೃಹ ರಕ್ಷಕ ದಳದ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈಗ ಒಂದು 2 ವಾರದಿಂದ 3 ವಾರದಿಂದ ನಾವು ಯಾಕೆಂದರೆ ಅವರು ಕೋವಿಡ್ ವಾರಿಯರ್ಸ್ ಸಾಕಷ್ಟು ಹೋರಾಡಿದವರು. ಯಾಕೆಂದರೆ ಆ ಒಂದು ಸಂದರ್ಭದಲ್ಲಿ ಅವರ ಇನ್ನಷ್ಟು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು ಅಥವಾ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗಬೇಕು, ಲಂಗ್ಸ್ ಕೆಪಾಸಿಟಿ ಹೆಚ್ಚಾಗಬೇಕು ಅಂತ ಉದ್ದೇಶದಿಂದ ಅದಕ್ಕಿಂತ ಹೆಚ್ಚು ಮನಸ್ಸಿನ ಒಂದು ದೃಢತೆ, ಸಂಕಲ್ಪ, ಭಯ. ಈಗ ಕೋವಿಡ್ ಹಿಡಿದ ವೇಳೆ ಎಲ್ಲಿ ಫಸ್ಟಿಗೆ ಆರಂಭ ಆಗೋದೇ ಭಯ. ಆ ಭಯ ಹೋಗಲಿಕ್ಕೆ ಮತ್ತು ಅವರ ಇನ್ನು ಕಾನ್ಫಿಡೆನ್ಸ್, ವಾಲ್ಯೂಮ್ ಆಫ್ ವರ್ಕ್ ಇನ್ನಷ್ಟು ಹೆಚ್ಚಾಗಬೇಕು ಹೇಳುವಂಥ ಉದ್ದೇಶದಿಂದ ನಾವೊಂದು ಭಾರತೀಯ ಸಂಸ್ಕೃತಿ ಕಲೆಯಾದ ಈ ಭಾರತ ಸರ್ಕಾರದ ಆಯುಷ್ ಇಲಾಖೆಯ ಮಂತ್ರಾಲಯದಿಂದ ಒಂದು ಯೋಗದ ಪಟ್ಟಿಯೇ ಬಿಡುಗಡೆ ಮಾಡಿದ್ದಾರೆ, ಕೋವಿಡ್-19ಗೆ ಯಾವುದು ಅಂತೇಳಿ. ಹಾಗೆ ಅಂತಹ ಸಿಲೆಬಸ್ಸನ್ನು ಹೇಗೂ ನಾನು ಆನ್ಲೈನಲ್ಲೂ ಮಾಡ್ತೀನಿ. ಹಾಗೆ ಈಗ ಒಂದು 3 ವಾರದಿಂದ ಲೈವ್ ಪ್ರತಿ ಭಾನುವಾರ ಇಲ್ಲಿ ಈ ದಿನ ಪಣಂಬೂರು ಬೀಚಲ್ಲಿ ಈಗ ಕೊನೆಯ ಹಂತಕ್ಕೆ ಬರ್ತಾ ಇದೆ.